ನನ್ನ ಅಭ್ಯಾಸ ನಿನ್ನ ಅಭ್ಯಾಸದಿಂದ ನನಗೇನು ತೊಂದರೆ ಇಲ್ಲ. ನೀನು ಇದೇ ರೀತಿಯಾಗಿ ಬೊಬ್ಬೆ ಹಾಕಿದ್ರೆ ಹೃದಯಾಘಾತ ಆಗಿ ಸತ್ತು. ಹೃದಯ ಇಲ್ಲದ ಗೊತ್ತಿಲ್ವ? ಹೃದಯ ಇರೋದು ತಲೆಯಲ್ಲಲ್ವೇನು? ಓ ತಮ್ಮ, ನಮ್ಮ ಹೃದಯ ತಲೆ ತಲೆಯಲ್ಲಿ. ಅವನಿಗಾದ್ರೂ ಗೊತ್ತು, ನಿನಗೆ ಅಷ್ಟು ಗೊತ್ತಿಲ್ಲ. ನಾನು ಬರೇ ನಿನಗೆ ಕಣ್ಣು ಕಾಣುವುದಿಲ್ಲ, ಕುಳಿತದ್ದಲ್ವ? ಅದೇನು ಆ ಎಲೆ ಮೇಲೆ ಕುಳಿತುಕೊಳ್ಳಬಾರ್ದ? ಮತ್ತೆ ಅದನ್ನು ಮುಂದೆ ಇಡಬೇಕು. ಅದು ನೀನು ಇದಕ್ಕೆ ಮಾತಾಡ್ತೇನೆ. ಕುಡಿತಿದ್ದ 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 ನನ್ನ ಆಕ್ಷೇಪ ಇದೆ. ನನ್ನ ನೋಡಿದ್ಯಾ? ಹಾಗಾಗಿ ನಾನು ನೋಡಿದ್ದೆ. ನಾನು ನಿನ್ನ ನೋಡ್ಬೋದಾ? ನೀನು ನನ್ನದೇ ಯಾಕೆ ನೋಡಿ? ಆಯ್ತು, ಇನ್ನು ಮುಂದೆ ನೋಡುದಿಲ್ಲ. ನಾನು ಆ ಕಡೆ ನೋಡ್ತಾ ನೋಡು. ಒಮ್ಮೆ ಹೇಳ್ತೀನಿ ನೋಡು, ಮತ್ತೊಮ್ಮೆ ಹೇಳ್ತೀನಿ ನೋಡುದು ಬೇಡ. ನೋಡ, ಅದಕ್ಕೂ ನನ್ನ ಆಕ್ಷೇಪ ಇದೆ. ಮತ್ತೆ ಆಕ್ಷೇಪ ಯಾಕೆ? ಅದಕ್ಕೆ ನನ್ನ ಆಕ್ಷೇಪ. ಕುಳಿತದ್ದು ಯಾಕೆ? ನನ್ನದೇ ನೋಡಿದ್ದು ಯಾಕೆ? ಅನ್ನು ಬಿಟ್ಟದ್ದು ಯಾಕೆ? ಯಾಕೆ ಯಾಕೆ ಉತ್ತರ ಕೊಡುವಾಗ ಹುಡುಕುವುದು ಯಾಕೆ? ನೀನಾದ್ರೂ ಸರಿ ಇರಬಹುದೇನೋ ಹಾಗೆ ಭಾವಿಸಿದ್ದೆ. ನೀನು ಅವನಿಗಿಂತ ಮತ್ತೆ ಒಂದೇ ಸವನ ಬೊಬ್ಬೆ ಹಾಕಿರ್ತೀರಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀರ ಅಷ್ಟೇ ಅಂತ. ನೀವು ಬೊಬ್ಬೆ ಹಾಕೋದಕ್ಕೆ ಬೇಕಾಗಿ ಹುಟ್ಟಿದ್ದ, ಬೊಬ್ಬೆಯಿಂದ ಹುಟ್ಟಿದ್ದ, ಅಥವಾ ಬೊಬ್ಬೆಗಾಗಿಯೇ ಹುಟ್ಟಿದ್ದ? ಎಂತದಂತ ಗೊತ್ತಿಲ್ಲ. ನಾನು ಹುಟ್ಟಿದನು, ಬೊಬ್ಬೆ ಹಾಕಿದೆ, ಸುತ್ತಮುತ್ತ ನೋಡಿದೆ. ಯಾರು ನನ್ನ ಕಣ್ಣಿಗೆ ಗೋಚರಿಸಲಿಲ್ಲ. ಯಾರಾದ್ರೂ ಕಾಣಿಸುತ್ತಾರೋ ಎಂಬುದಾಗಿ ಹುಡುಕುತ್ತಾ ಮುಂದುವರಿದಾಗ ಇವನ ದರ್ಶನ ಆಯ್ತು. ಎಂತದು ದರ್ಶನ? ಅದರಿಂದ ಪ್ರಯೋಜನ ಆಯ್ತು. ಪುಣ್ಯ ಯಾವ ರೀತಿ? ನಮ್ಮೊಳಗೆ ಸಂಬಂಧಗಳಿತ್ತು. ಹೌದು, ಅವ ಅಣ್ಣ, ನೀನು ತಮ್ಮ. ಈಗ ಗೊತ್ತಾಯ್ತು, ಅವ ಅಣ್ಣ ಬೊಬ್ಬೆ, ನೀನು ತಮ್ಮ ಬೊಬ್ಬೆ. ಸಂಬಂಧದಲ್ಲಿ ಇಬ್ರು ಅಣ್ಣ ತಮ್ಮಂದಿರು. ಸಂಬಂಧ ಬೆಳೆಯುತ್ತಾ ಹಸಿವಾಗಲಿಕ್ಕೆ ಪ್ರಾರಂಭವಾಯ್ತು. ತಿನ್ಲಿಕ್ಕೆ ಹೋಗ್ಬೇಕಿತ್ತು. ಓ ದೇವು, ಏನಾದ್ರೂ ಸಿಗುತ್ತದೆ ಎಂಬುದಾಗಿ ಹುಡುಕುತ್ತಾ ಹೊರಟಾಗ ಒಂದು ಪ್ರಾಣಿ ನಮ್ಮ ಕಣ್ಣಿಗೆ ಗೋಚರಿಸಿದೆ. ಅಣ್ಣ ಹೇಳಿದ, ಹೋಗುತ್ತಮ್ಮ ಕೈ ಹಾಕಿದೆ. ಕುಸಕ್ಕನಲ್ಲಿಂದ ಜಾರಿಕೊಂಡಿದೆ. ಅದನ್ನು ಓಡಿಸಿ ಇಲ್ಲಿವರೆಗೆ ನಾವು ಬಂದಿದ್ದೇವೆ. ಬಹುಶಃ ಪ್ರಾಣಿ ಇಲ್ಲಿ ಎಲ್ಲಿ ಹೋಗಿರಬೇಕು. ಆ ವಿಚಾರ ನಿನಗೆ ಗೊತ್ತಿರಬೇಕು. ಆದುದರಿಂದ ನಿನ್ನಲ್ಲಿ ಪ್ರಶ್ನೆ ತೋರು ಬೇಗ. ಮೊದಲು ಕಂಡ ಕೋರನಲ್ಲಿ ಹೋದ. ಹೌದು, ವಿಚಾರಿಸುತ್ತಾ ಇರುವಂತಹ ನೀವಿಬ್ಬರಿಯ ಏನಾಗ್ಲಿಕ್ಕಿಲ್ಲ. ಸರಿ ಅಂತ ನಾನು ಶೂರ. ಈಗ ಗೊತ್ತಾಯ್ತು.
ವೀರಶೂರರು ನೀವು ಭೂರಿತೋಷವಂತೆ ದಿಟ್ಟವು. ನನಗೆ ತುಂಬಾ ಸಂತೋಷ ಆದದ್ದು. ಈ ನೀರ ಮಧ್ಯದಲ್ಲಿ ಒಬ್ಬನೇ ಕುಳಿತು ಎಷ್ಟು ಬೇಸರದಲ್ಲಿದ್ದೇವೆ ಅಂತ. ಈ ಬೇಸರವನ್ನು ಕಳೆಯುವ ಬಗ್ಗೆ ಹೇಗೆ ಎನ್ನುವ ಹಾಗೆ ಯೋಚಿಸುತ್ತಾ ಇದ್ದಂತೆ ನೀರ ಮಧ್ಯದಲ್ಲಿ ನೀವಿಬ್ಬರು ತಕ್ಷಣ ಗೋಚರಿಸಿ ಅಲ್ಲ ನಾನು ಆಲೋಚಿಸುವುದು ಈ ನೀರಿನಲ್ಲಿ ಇಂಥದ್ದು ಒಂದೊಂದು ಉಂಟಲ್ಲ. ಏನ ಅಂತದ್ದು ಎಂತದ್ದು ನಾವು ಜಂತುಗಳು, ನಾವೇನು ಪ್ರಾಣಿಗಳು? ಅಯ್ಯೋ ನಿಮ್ಮನ್ನು ಪ್ರಾಣಿಗಳು ಅಂತ ಹೇಳಿ ಪ್ರಾಣಿಗಳ ಮರ್ಯಾದೆ ಯಾಕೆ? ನಮಗೆ ಅಷ್ಟು ಮರ್ಯಾದೆ ಹಾಗಲ್ಲೋ, ನಿಮಗೆ ಎಲ್ಲಾ ಲಕ್ಷಣಗಳು ಉಂಟು. ನಮ್ಮ ಲಕ್ಷಣ ಹೊಡೆಯುವುದಿಲ್ಲ ತೋರಿಸಿಕೊಡ್ತೇವೆ. ನಿಮ್ಮ ಮುಸುಡು ನೋಡುವಾಗ ಗೊತ್ತಾಗುದಿಲ್ಲ. ನಿನ್ನದು ನಂದು ಚಂದದ ಮುಖ ಇಲ್ವಾ? ನನ್ನನ್ನು ನೋಡಿ ಅವ ಬಹಳ ಚಂದ. ಹೌದು, ಅವನಿಗೆ ನೀನೆ ಚಂದ, ನಿನಗೆ ಅವ ಚಂದ. ನಮ್ಮ ಮುಸುಡೆಲ್ಲ ಒಂದೇ. ಒಂದು ನಂದು ಬೇರೆ. ಹೀಗೆ ದೂರದಲ್ಲಿ ನಾನು ಕುಳಿತಿದ್ದೆ. ಆವಾಗ ಅಲ್ಲಿಂದ ಹತ್ತಿರ ಬಂದಂತಹ ನೀನು ಕಂಡು. ಯಾರು ಕಂಡು? ನೀನು ಯಾರನ್ನ? ನಾನು ನೋಡಿದೆ ಆವಾಗ. ಇಲ್ವಾ? ಅದು ಹೇಗೆ ನನ್ನನ್ನು ನೀನು ಕಂಡು, ನಿನ್ನನ್ನು ನಾನು ಕಂಡು, ಪರಸ್ಪರ ನಾವು ಇಬ್ಬರೂ ಕಂಡು ನೀವು ಕಾಣುವುದು ಬೇರೆ, ನೋಡುವುದು ಬೇರೆ. ಹೀಗೆ ನೋಡಿ ಕಂಡು ಆ ಬಳಿಕ ಕೆಲವೊಂದು ಪ್ರಶ್ನೆ ಕೇಳಿದ್ದೀನಿ. ಅದರಲ್ಲಿಯೂ ನೀನು ಕೇಳಿದಂತಹ ಪ್ರಥಮ ಪ್ರಶ್ನೆ,
ಬೀರಲಿ ಯಾಕೆ ಕಿರು ನಗೆ ಸಣ್ಣ ಪ್ರಶ್ನೆ. ನಾನು ನಗೆ ಬೀರುವುದಕ್ಕೆ ಕಾರಣ ಏನು ಗೊತ್ತಾ? ಯಾವತ್ತೂ ಕಾಣದೇ ಇರುವಂತಹ ನಿಮ್ಮನ್ನು ಕಾಣುವಾಗ ಒಂದಷ್ಟು ಆಶ್ಚರ್ಯ, ಜೊತೆಯಲ್ಲಿ ಸಂತೋಷವು ಅಧಿಕವಾಯಿತು. ಇದನ್ನು ಹೊರಸೂಸುವುದು ಹೇಗೆ ಹೇಗೆ ಕೆಟ್ಟ ಮತ್ತೆ ಹಾಲು ಬಿಡ್ತಾರಲ್ಲ ನಾನು ನಗೆ ಬೀರುವುದಕ್ಕೆ ಅದು ಕಾರಣ. ಹಾಗೆ ಈಗ ನಿನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕಿತಾ ಇಲ್ಲ? ಸಿಕ್ಕಿದೆ. ಬಾಯಿ ಚಿಂತಿಸೋ. ಯಾರನ್ನ ಜೋರು ಮಾಡುದು ಯಾರನ್ನ ಯಾಕೆ ಅಂತ ಹೇಳಿದ್ರು. ಅಲ್ಲ, ಅವನ ಪ್ರಶ್ನೆಗೆ ಉತ್ತರ ಕೊಡುವಾಗ ಮಧ್ಯೆ ಒಂದು ಉಪದ್ರ ಮಾಡಬೇಡ ಅಂತ. ಹಾಗಾದ್ರೆ ವಿನಯದಿಂದ ಸರಿ, ಹಾಗಾದ್ರೆ ವಿನಯದಿಂದ ಎಂತ? ಆ ಬಳಿಕ ನೀನೊಂದು ಪ್ರಶ್ನೆ ಕೇಳಿದ್ದೆ. ಬೇಗ ಮೊದಲು ಗಂಡ ಬೋರಲ್ಲಿ ಪದ ಖಂಡ ನಿನಗೆ ಅವನು ನನಗೆ ಕೈ ತೋರಿಸಿದ್ದು ಹೌದಲ್ಲ? ನಾನು ನಿನಗೆ ಕೈ ತೋರಿಸಿದ್ದೇನೆ. ಯಾರಿದ್ದಾರೆ? ನಾನು ಪ್ರಶ್ನೆ ಕೇಳಿದ್ಯಾರಲ್ಲ, ನನ್ನಲ್ಲಿ ಅದು ನಿನಗೆ ಸೀಮಿತ, ಅವನಿಗಲ್ಲ. ನಿನ್ನ ಪ್ರಶ್ನೆಗೆ ಉತ್ತರ ಬಹಳ ಸುಲಭ. ಸುಲಭ, ತುಂಬಾ ಸುಲಭ, ಸುಲಭ, ಬಹಳ ಸುಲಭ, ಬೇಡ ಪುಣ್ಯಾತ್ಮ. ತುಂಬಾ ಸುಲಭ ಉಂಟು. ಕೇಳು ಮುಗಿಸ ಗೊತ್ತಿಲ್ಲ ಗೊತ್ತಿಲ್ಲ, ಅದನ್ನು ಹೇಳಿಕ್ಕೆ ನಿನಗೆ ಇಷ್ಟು ಗೊತ್ತಾ? ಗೊತ್ತಿರುವುದನ್ನು ಹೇಳುವುದಕ್ಕೆ ಸುಲಭ, ಗೊತ್ತಿಲ್ಲದಿರುವುದನ್ನು ಹೇಳುವುದಕ್ಕೆ ಕಷ್ಟ. ನನಗೆ ಗೊತ್ತಿಲ್ಲ. ನನಗೂ ಸಹ ಗೊತ್ತಿಲ್ಲ. ಹಾಗಾದ್ರೆ ಆ ವಿಷಯವನ್ನು ಅಲ್ಲಿಗೆ ಬಿಡೋಣ. ಬಿಡುವ. ಅನಂತರ ನೀನು ಪುನಃ ನಂತರ ನೀನು ಪುನಃ ಪುಣ್ಯ ಪುಣ್ಯ ನಿನಗೆ ನಾನು ಹಾಗೆ ಕಾಣ್ತೇನೆ. ಆ ಬಳಿಕ ನೀನು ಪುನಃ ಅಕ್ಷರ ಲೋಪ ಮಾಡಿದ್ರೆ ಅಪಾರ್ಥ ಆಗ್ತದೆ. ಮತ್ತೊಂದು ಪ್ರಶ್ನೆ ಕೇಳಿದ್ದಿ. ಹೌದು. ಯಾರು ನೀನು? ಕಾಣುತ್ತಾ ಇದೆಯಲ್ಲ ವಿಶಾಲವಾದಂತಹ ಜಲಧಿ. ಈ ಜಲಧಿಗೆ ಒಡೆಯನು ನಾನು. ನಾವು ಕಂಡಂತ ಪ್ರಾಣಿಗೆ 5 ತಲೆ, ನಿನಗೆ 1 ತಲೆ. ನನಗೆ ಒಂದು ತಲೆ, ನಿಮಗೆ ಒಂದು ಇಲ್ಲ. ಎಂತದು? ಕಣ್ಣು ಕಾಣುವುದಿಲ್ಲ. ಇದು ನನ್ನ ತಲೆ, ಇದು ನನ್ನ ತಲೆ. ಅದು ನಿಮ್ಮ ತಲೆ. ಅದರ ಒಳಗೆ ಬುದ್ಧಿ ಸ್ವಲ್ಪ ಉಂಟು. ಬುದ್ಧಿ ಅಂತ ಹೇಳ್ತದೆ. ಮಾತನಾಡುವ ಗೊತ್ತಾಗುವುದಿಲ್ಲ. ಏನೇ ಇರಲಿ ನಮಗೆ ತಲೆ ಉಂಟು. ಸಾಕು, ಸಾಕು. ಅದು ಬೆಳ್ಳಗಿತ್ತು. ಬೆಳ್ಳಗೆ. ನೀನು ಹಾಗಲ್ಲ, ಕಪ್ಪು 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 ಕರಿಯ. ನೀನು ಕಪ್ಪೆ, ನೀನು ಕಪ್ಪೆ, ನೀವಿಬ್ಬರು ಕಪ್ಪು ಕಪ್ಪೆ. ತಮ್ಮ ನಾನು ಕಪ್ಪು ಕಪ್ಪೆ. ನಾನು ಕಪ್ಪೆ. ಎಂತದ? ಬಣ್ಣದಲ್ಲಿ ಕಪ್ಪು ಅಂತ. ನಿನಗಿಂತ ಬೆಳ್ಳಗಿದ್ದ ಅಷ್ಟು ಸಾಕು. ಅದು ಹೂವಿನ ಮೇಲೆ ಕುಳಿತಿತ್ತು, ನೀನು ಹಾಗಲ್ಲ ಎಲೆ ಮೇಲೆ ಕುಳಿತಿದ್ದಿ. ಅದು ನಮ್ಮನ್ನು ನೋಡಿ ಹೆದರಿ ಓಡಿದ ಕ್ರಮವೇ ನೋಡಬೇಕಿತ್ತು. ನೀನು ಹಾಗಲ್ಲ, ಹೆದರಿಗೆ ಸಂತಾನವಿಲ್ಲ. ಪ್ರಶ್ನೆ ಒಂದೇ, ನೀನು ಆ ಪ್ರಾಣಿಯನ್ನು ತೋರಿಸಲೇಬೇಕು. ತೋರಿಸದಿದ್ದರೆ ನಿನ್ನನ್ನು ಹೀಗೆ ಹಿಡಿಯುವುದು, ಆಮೇಲೆ ಇಲ್ಲಿ ಇಡುವುದು, ಆಮೇಲೆ ಹೀಗೆ ಬಡಿಯುವುದು, ಆಮೇಲೆ ಹೀಗೆ ಮಾಡುವುದು, ಆಮೇಲೆ ನುಂಗುವುದು. ಗಂಡವನ್ನು ಹಿಡಿಯುವ ತುತ್ತು ಎನ್ನುವ ಹಾಗೆ ಭಾವಿಸಿದ್ದೀರಾ?
ಹೋಗಬಾರ್ದು. ಎಂತದ ಹಾಗೆ ನಿಂತಿದೆ. ಇಲ್ಲಿ ಅರಬಿಸುತ್ತ ನಾವು ಬಂದ್ರೆ ನಮ್ಮದು ಕನಗ ಎಷ್ಟು ಕಷ್ಟ ಆಯ್ತು. ಹೌದಮ್ಮ, ಆ ಪ್ರಾಣಿ ಸತ್ತಿದೆ. ಹೌದು, ಸತ್ತಲ್ಲಿ ನೀನು ಬಡಿತಂದೆ ಸಾಯ್ಲೇಬೇಕಿತ್ತು. ಹೊಡೆದ ತಲೆ ಸರಿ ಉಂಟ. ನಾನೇನು ಹೋಗ್ತೇನೆ. ಏನ್ ಮಾಡ್ತೀನಿ? ಅದಕ್ಕೆ ಕೈಯಿಂದ ಬಡಿದ. ಮತ್ತೆ ಹೇಗೆ? ನನಗೆ ಕಾಯಲು ಹಾಲುಂಟು. ಅದನ್ನು ಸುಮ್ಮನೆ ಬಿಡ್ತೇನೆ. ನೋಡುವಮ್ಮ,
ಎಂತದ ಕಾಲು ಉಂಟು ಹೇಳಿಕೆ ತುಳಿದಿತ್ತು ಮತ್ತೆ ಯಾಕೆ ಒಂದು ಕಾಲು ಹೊರಟು ಬೇಡ ಇನ್ನೊಂದು ಕಾಲು ಉಂಟಲ್ಲ ಎಂತದ ನನ್ನ ಗ್ರಹದ ಶಕ್ತಿಯನ್ನು ಒಂದು ಕೊಡಿಸಿ ಆಹಾ. ಬಲವಾಗಿ ಆ ಪ್ರಾಣಿಗೆ ಬಂದ್ಬಿಟ್ಟು ಹೌದು ನನ್ನ ದೇಹ ಸ್ಪರ್ಶ ಮಾಡಿದ್ದೆ ತಡ ಕಾಲಿಗೆ ಬಲ ಇಲ್ಲ ಪ್ರಾಣಿ ಸತ್ತಿದೆ ಏನು ಮಾಡುದು ಏನ್ ಮಾಡುದು ಸಾಯೋಣ ಮಾತು ಹೇಳಿಲ್ಲ ನಿಮ್ಮ ಗಂಟಲಲ್ಲಿ ಇವತ್ತು ಯುದ್ಧ ಮಾಡಿ ಆಯಾಸಗಳು ನಾವು ಗಬಕ್ಕ ನುಂಗಿದ್ರೆ ನಮ್ಮ ಗಂಟಲಲ್ಲಿ ಸಿಕ್ಕಿಕೊಂಡಿದ್ದು ವಿಶ್ರಾಂತಿ ಸರಿ ವಿಶ್ರಾಂತಿ ವಿಶ್ರಾಂತಿ ಈಗ ಸತ್ಯಕ್ಕೆ ಬಾ ಮರೆಸೆ ಭಕ್ತಿಯೊಳ ಜಯ ಜಯ ಆದಿ ಆದಿ ಮನದು ವಿಕ್ರಮಿಗಳ ಹೊಗಳುತ್ತಲಿ ಹರಿಯೋ ನೇರೇ ಸಾಕ್ಷಿ 5,000 ವರುಷಗಳ ಅವಧಿಯಲ್ಲಿ ಹೋರಾಟ ಮಾಡಿದರೂ ಜಯ ಅಪಜಯದ ನಿರ್ಣಯ ಆಗದೇ ಇದ್ದಾಗ ಆದಿಮಾಯಾದೇವಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿದೆ. ತಾಯಿಯೇ ಬಂದು ಆಡಿದ ಹಾಗಾಯ್ತಲ್ಲ. ಶಕ್ತಿಯಿಂದ ಇವರನ್ನು ಗೆಲ್ಲುವುದು ಅಸಾಧ್ಯ. ಯುಕ್ತಿಯ ಪ್ರದರ್ಶನ ಮಾಡಿ ಮುಕ್ತಿಯ ಪಥವನ್ನು ಕಾಣಿಸು. ತಿನ್ನುವ ಆತುರದಲ್ಲಿ ಬರ್ತಾರೆ ಕಾಯ್ತು. ಏನು ಅಚ್ಚರಿಯದ ಮೆಚ್ಚಿದ ಇಲ್ಲ. ನೀವು ಎಷ್ಟನೇ ಕಾಲದಲ್ಲಿ ಹೊರಳಾಡಿದ್ದೀರಂತ ನನಗೆ ಗೊತ್ತಿಲ್ಲ. ನಮಗೆ ಕಾಲ ನೀವು ಉರುಳಿದ್ದೇ ಉರುಳಿದ್ದು, ಹೊರಳಾಡಿದ್ದೇ ಹೊರಳಾಡಿದ್ದು. ಹಾಗಾಗಿ ಮತ್ತೆ ನನ್ನನ್ನು ತಿನ್ನುವುದಕ್ಕೆ ಬಂದಂತಹ ನಿಮ್ಮನ್ನು ತಡೆದಿದ್ದೇನೆ. ನೀರಿನಲ್ಲಿ ನಾನು ಬಿದ್ದದ್ದು ಪಕ್ಕ ಎಳ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಕಾಲು ಹಿಂದೆ ಎಳೆಯುವ ಪ್ರಯತ್ನ ಮಾಡಿದೆ, ನೀನು ಚಾಡಲಿಲ್ಲ. ಹೌದು, ಹಾಗಾಗಿ ತಡೆದು ನಿಲ್ಲಿಸಿದ್ದೇನೆ. ಇನ್ನು ಮುಂದಾದರೂ ಶಾಂತಿ ಶಾಂತಿ. ಯಾವ ಶಾಂತಿ? ಎಲ್ಲಿ ಶಾಂತಿ?
ಸಮರಕ್ಕೆ, ವಿವಾಹಕ್ಕೆ, ವಿವಾದಕ್ಕೆ, ವಿನೋದಕ್ಕೆ ಇವೆಲ್ಲದಕ್ಕೂ ಸಮಾನತೆ ಎನ್ನುವುದು ಬೇಕು. ನಿನಗೆ ಸಮ ಉಂಟ? ನಿನಗೆ ಸಮ ಉಂಟ? ನಿನಗೆ ಸಮ ಉಂಟ? ನಿನಗುಂಟ? ಯಾರಿಗೆ ಸರಿ ಇಲ್ಲ ಯಾರಿಗೂ ತಲೆ ಸರಿ ಇಲ್ಲ ಯಾರಿಗೆ. ಹಾಗಲ್ಲೂ ನಿಮ್ಮಿಬ್ಬರಿಗೆ ಸರಿಸಮಾನರಾದವರು ಯಾರೂ ಇಲ್ಲ. ಹಾಗೆ ನೀವಿಬ್ಬರು ಅಚ್ಚಳಿಯದ ಭಟರು. ನಿಮ್ಮ ಎದೆಯ ಸಾಹಸ, ಭುಜದ ಶೌರ್ಯ ಇವೆಲ್ಲವನ್ನು ಕಂಡು ಬೆಕ್ಕಸ ಬೆರಗಾಗಿ ಹೋಗಿದ್ದೇನೆ. ಏಸು ಬಲಾಢ್ಯರು ನೀವು. ಬಹುವಿಕ್ರಮಿಗಳಾದಂತಹ ನಿಮ್ಮನ್ನು ಕಂಡ ಬಳಿಕ ಹೊಗಳದೇ ಇರುವುದಕ್ಕಾಗತ್ತೆ. ಪೂತುರೇ ಮಛರೇ ಮಛ ಪೂತುರೇ. ನೀನನ್ನು ಹೊಗಳುತ್ತೆ ಹೇಗೆ? ಎಂತದ ಅರ್ಥ ಗೊತ್ತುಂಟು? ಮತ್ತೆ ಒಟ್ಟು ಹೊಗಳುದ? ಅರ್ಥ ಕೇಳಬಾರದು, ಅದು ಹೊಗಳುವುದಕ್ಕಾಗಿರುವುದು. ಅಲ್ಲಿ ಮುಗಿಲಿ. ನಿನ್ನ ನೀವನನ್ನು ಕಾಣುವ ಒಂದೇ ರೀತಿ. ಹಾಗಾಗಿ ಮತ್ತಷ್ಟು ಹೊಗಳಬೇಕಾ? ನಿನ್ನ ಕಟಿ ಅವನ ತುಟಿ, ನಿನ್ನ ಕರುಳು ಅವನ ಬರಳು, ನಿನ್ನ ಅಡಿ ಅವನ ಮಡು, ನಿನ್ನ ರಟ್ಟ ಅವನ ಹಟ್ಟು, ನಿನ್ನ ಕೇಶವನ ವೀಸು, ನಿನ್ನ ಬಾಯಿ ಅವನ ನನ್ನ ಪ್ರಶ್ನೆ ಇದೆ. ಸಮಯ ಪಕ್ಕದ ಅವಕಾಶ ಸಮಯ ಕೊಡ್ತೇನೆ. ನನ್ನ ಬಾಯಿ ಇವನ ಕೈಯ ಯಾರು ಹೇಳಿ? ನನ್ನ ಕೇಶವನ ಮೀಸೆ ಬೇರೆ, ಅವನ ಬಾಯಿ ಬೇರೆ, ನಿನ್ನ ಕೈ ಬೇರೆ, ನಿನ್ನ ಕೇಶ ಬೇರೆ, ಅವನ ಮೀಸೆ ಬೇರೆ. ನೋಡುವುದಕ್ಕೆ ಒಂದೇ ರೀತಿ ಇದ್ದ ಕಾರಣ ನಾನು ಒಟ್ಟು ಮಾಡಿ ಹೊಗಳಿದ್ದು. ಇವಾಗ ನಮ್ಮೊಡನೆ ಕಾಳಗ ಪ್ರಾರಂಭ ಆಗಿ ಸಮಯ ಎಷ್ಟಾಯ್ತು? 5 ಪಂಚ ಸಹಸ್ರ ವರುಷಗಳು ಕಳೆದು ಹೋಗಿದೆ. ಜಯಾಪಜಯದ ನಿರ್ಣಯ ಆದದ್ದು ಈಗ ಸ್ಪಷ್ಟ ಫಲಿತಾಂಶ. ಇಷ್ಟರವರೆಗೆ ನಡೆದಂತಹ ಕಾಳಗದಲ್ಲಿ ಗೆದ್ದವರು ವಾಕ್ಯ ಪೂರ್ತಿ ನಡೆದಂತಹ ಕಾಳಗದಲ್ಲಿ ಸೋತವರು ನೀವು ಅಲ್ಲ, ಗೆದ್ದವರು ನಾನು ಅಲ್ಲ, ಸೋತವರು ನೀವು ಎನ್ನುವುದರ ಅರ್ಥ ಏನು? ಗೆದ್ದವರು ನೀವೇ. ಈಗ ತೆಗೆದು ಬಾಯಿಗಿಡ್ಬೇಕು. ತಲೆಗೆ ಸುತ್ತು ತಂದು ತಿನ್ಬಾರ್ದು. ಗೆದ್ದವರು ನೀವು, ಸೋತವ ನಾನು, ವಿಷಯ ಮುಗಿದು. ಹಾಗೆಂದುಕೊಂಡು ಗೆದ್ದಂತಹ ನಿಮ್ಮನ್ನು ಸುಮ್ಮನೆ ಬಿಡುವುದಕ್ಕಾಗ್ತದೆ? ನೀವಿಬ್ಬರು ಕರಜೋಡಿಸಿ ಬೆನ್ನು ಬಾಗಿಸಿ ನನ್ನ ಪುನೀತ ಪಾದವನ್ನು ಹಿಡಿದು ಬೇಡಿದರೆ ಕೇಳಿದ್ದನ್ನು ತಕ್ಷಣ ಕೊಡ್ತೇನೆ. ಪುನೀತವಾದಲ್ಲದೆ ಅಯ್ಯೋ ಗ್ರಹಚಾರವೇ, ತಪ್ಪು ಕರ್ರಾಗಿ ಉಂಟು. ಅದನ್ನು ಹಿಡಿಯುವುದಲ್ಲ, ಹಿಡಿದು ನೀರಿಗೆ ಬಡಿದೆವು. ಹೌದು, ನೀರಿಗೆ ಬಡಿಯುವುದು ಹಿಡಿಯುವುದು ಕರ್ರಾಗಿನ ಕಾಲನೇ ಅಲ್ವಾ? ಯೋಚನೆ ಮಾಡಿ. ಇಲ್ಲಿ ಬಾ, ಇಲ್ಲಿ ಸೋತದ್ದು ಗೆದ್ದದ್ದು ಗೆದ್ದ ನನಗೆ ನೀನು ಕೊಡುದ? ನಮ್ಮಲ್ಲಿ ಅಕ್ರಮ, ನಾವು ಸೋತವೆ. ಕೊಟ್ಟ ಅಭ್ಯಾಸ ಉಂಟಾ? ನೋಡಿದ್ಯಾ ಈ ಕೈ? ಇದು ಅಂತಿಂತ ಕೈ, ಮತ್ತೆ ಕೊಟ್ಟ ಕೈ. ನನಗೆ ಗೊತ್ತಾಗಿದೆ, ನನ್ನ ಬೆನ್ನಿಗೆ ಪೆಟ್ಟು ಕೊಟ್ಟ ಕೈ. ಇನ್ನು ಮುಂದೆ ನೀನು ಕೇಳಿದನು ಕೊಡಲಿರುವ ಕೈ ನಿನಗೆ ನನ್ನ ಅಪಾಯದ. ನನಗೆ ನಂಬಿಕೆ ಬರಬೇಕು. ನೀವಿಬ್ಬರು ಕರತಟ್ಟಿ ಭಾಷೆ ಕೊಡ್ಬೇಕು. ನಾನು ಏನನ್ನು ಕೇಳುತ್ತೇನೆ ಅದನ್ನು ತಕ್ಷಣ ಕೊಡು. ಕೇಳಿದಂತ ತಕ್ಷಣ ಕೈಯೊಳಗೆ ಬಲು ಸುಕ್ಕಿದ ಮೂರ್ಖರೇ, ನಿನ್ನ ಮುಷ್ಟಿ ತನ್ನ ಸಣ್ಣದು, ನಮ್ಮ ದೇಹ ದೊಡ್ಡದು. ನೆನಪಿಟ್ಟು ಸಿಗಬೇಕಾದದ್ದು ದೇಹ ಅಲ್ಲ, ಮಾತಿನ ಬಲೆಯೊಳಗೆ ಸಿಲುಕಿದವರು ನೀವೇ. ಹಾಗಾಗಿ ನಿನ್ನನ್ನು ಮೊದಲು ನಾನು ಸಂಬೋಧಿಸುವುದು ಹೇಗೆ ಗೊತ್ತಾ? ಹೇಗೆ? ನೀನು ಮೂರ್ಖ, ನೀನು ಮೂರ್ಖ. ಹೊಸ ಶಬ್ದ ನನಗೇನು ಕುತೂಹಲ. ಈ ಮೂರ್ಖ ಅಂದ್ರೆ ಎಂತ ಗೊತ್ತಿಲ್ಲ. ಮೂರ್ಖ ಅಂತ ಹೇಳಿದ್ರೆ ಒಳ್ಳೆ. ಮೂರ್ಖ ಒಳ್ಳೆಯವ? ಮೂರ್ಖ ಒಳ್ಳೆಯವಲ್ಲ, ಮೂರ್ಖ ಶಬ್ದದ ಅರ್ಥ ಒಳ್ಳೆಯವು. ಒಳ್ಳೆ ತೆಗೆದು ನಾನು ತೆಗೆದು ಹಾಕಿದ ಒಳ್ಳೆಯ ಮೂರ್ಖ. ಶತಮೂರ್ಖ ಹಾಗಂದ್ರೆ ಶತಮೂರ್ಖ ಅಂತ ಹೇಳಿದ್ರೆ ನಿನಗಿಂತ 100 ಪಟ್ಟು ಇವ. ವಿಷಯ ಆಗದ 100 ಪಟ್ಟು ನನಗೆ. ನಾನು ಯಾರು? ಅಣ್ಣ, ದೊಡ್ಡವ. ಅದರಿಂದ ದೊಡ್ಡ ಮೂರ್ಖ ನಾನು, ಸಣ್ಣ ಮೂರ್ಖ. ನಿನಗೆ ಅಷ್ಟು ಗೊತ್ತಿಲ್ಲ ಪುಣ್ಯಾತ್ಮ. ಒಂದು ವಸ್ತುವನ್ನು ಪಾಲು ಮಾಡುವಾಗ ದೊಡ್ಡವರಿಗೆ ಹೆಚ್ಚು ಕೊಡಬೇಕು. ನನಗೆ ಗೊತ್ತೇ ಆಗ್ಲಿಲ್ಲ ಅಂತ. ಓ ಒಳ್ಳೆಯ ಮೂರ್ಖನೇ. ನೋಡಿ ಸ್ವರ ಮಾಧುರ್ಯ ನೋಡಿ, ಒಳ್ಳೆ ಗೌರವ ಸಿಕ್ಕಿದ್ದಾರೆ. ಅವರನ್ನು ಕೊಡ್ತೇನೆ ಅನ್ನೋ ಹಾಗೆ ಆಡುತ್ತಾ ಇದ್ದೀರಲ್ಲ. ನೀವಿಬ್ಬರು ಕೊಡಬೇಕಾದದ್ದು ತಕ್ಷಣ ನಿಮ್ಮಿಬ್ಬರ ಪ್ರಾಣ. ಏನ ಮಾಡೋದು ಪ್ರಾಣ
ಈಗ ಮಾಡೋದು ಪ್ರಾಣವೇ ಮನದಿರ ಮಾತಿಗೆ ತಪ್ಪಿದ್ರೆ ಅಪಖ್ಯಾತಿ ನಿಶ್ಚಯ. ಕೊಟ್ಟ ಮಾತಿಗೆ ತಪ್ಪಲಾರೆ ನಿಷ್ಠೆ ಇಲ್ಲದೆ ಕೊಡುವ ಪ್ರಾಣ ಅಂತ ಆಗಬೇಕಾ ಬೇಡ? ನೀನು ಪ್ರಾಣ ಕೊಡು. ಯಾರು ಮಾತು ಕೊಟ್ಟದ್ದು ಯಾರು? ಅದೇ ನಿಮಗೆ ತಲೆ ಇಲ್ಲ. ಈಗ ಮಾತು ಇಬ್ಬರು ನಿನಗೆ ತಲೆ ಇಲ್ಲ. ಇಂಥದ ನಾವಿಬ್ಬರಿದ್ದೇವೆ. ನಮ್ಮ ಪ್ರಾಣ ಕೇಳುವಾಗ ನನ್ನನ್ನು ತೋರಿಸಿ ಮೊದಲು ಪ್ರಾಣ ಕೊಡ್ಬೇಕಂತ ಹೇಳ್ತಾನೆ. ನಿನ್ನನ್ನು ತೋರಿಸಿ ಮತ್ತೆ ಅಂತ ಕೇಳಿದ್ದಾನೆ. ಅವನಿಗೆ ತಲೆ ಇಲ್ಲ. ನಾವು ಅದನ್ನು ಉಪಯೋಗ ಮಾಡಿ ನಿನಗೆ ತಲೆ ಉಂಟು. ಒಮ್ಮೆ ಓಡಿಸಿ ನೋಡುವ. ನಾವು ಉಪಯೋಗ ಮಾಡಿಕೊಡ್ತೇವೆ. ಹೇಗೆ ಅಣ್ಣನಾದ ನನ್ನ ಬಗ್ಗೆ ನಿನಗೆ ಗೌರವ ಉಂಟ, ಏನಿಲ್ಲ, ಪ್ರೀತಿ ಉಂಟ ಉಂಟಪ್ಪ. ನಾನು ಏನಾದ್ರೂ ಕೇಳಿದ್ರೆ ಕೊಡುವ ಎಂಬಂತ ಭಾವನೆ ಉಂಟ ಉಂಟಪ್ಪ. ಹಾಗೆ ನಡೆಸಿಕೊಡ್ಬೇಕು. ಹೇಗೆ ನಾನು ಗ್ರಹಿಸೋದು ನಾವು ಅವನಿಗೆ ಮಾತು ಕೊಟ್ಟಿದ್ದೇವೆ. ಪ್ರಥಮಕ್ಕೆ ನೀನೇ ಅವನ ಕೈಯ ಮೇಲೆ ಕೈ ಇಟ್ಟ ನನಗೆ ನೆನಪುಂಟ. ನಾನು ದೊಡ್ಡ ಆತನ ಸಣ್ಣವರಾದಂತೇಳಿ ಅವರಿಗೆ ಮೊದಲು ಕೈ ತಟ್ಟಿ ಭಾಷೆ ಕೊಟ್ಟ ಹಾಗೆ ನಿನ್ನ ಸಣ್ಣ ಜೀವ ಅಣ್ಣನ ದೊಡ್ಡ ಜೀವ ಉಳಿಸುತ್ತ. ಓಹೋ, ಈಗ ನಾನು ಸಾಯ್ಬೇಕು, ನೀನು ಬದುಕಬೇಕು. ಸಾಯುವುದಲ್ಲ, ಅವರಿಗೆ ಕೊಟ್ಟ ಮಾತಕ್ಕೆ ಜೀವ ಕೊಡುವುದು. ಕೊಡು. ಈಗ ನಾವಿಬ್ಬರಿದ್ದೇವೆ. ಯಾವ ಸಮಸ್ಯೆ ಇದ್ರು ಮೊದಲು ಪರಿಹರಿಸುವುದು ಯಾರು? ದೊಡ್ಡವರು. ಮತ್ತೆ ಆದ ಕಾರಣ ಮೊದಲು ಈ ಸಮಸ್ಯೆಯನ್ನು ಪರಿಹರಿಸುವುದರ ಸಲುವಾಗಿ ನಿನ್ನ ಪ್ರಾಣವನ್ನು ಅವರಿಗೆ ಕೊಡು. ಆಮೇಲೆ ನೋಡು ಏನಾಗ್ತದೆ. ಈಗ ನಿನಗೆ ನನ್ನ ಮಾತಿನ ತಡಿಲಿಕ್ಕೆ ಆಗ್ತದಿಲ್ಲ. ನೀನು ಕೊಡು. ನಾನು ಹೇಳಿದಾಗೆ ಕೇಳ್ತಾ ಇಲ್ವ? ಎಂತದ್ದು? ನಾನು ಹೇಳಿದಾಗೆ ಕೇಳಿ. ನಾನು ಸಾಯಲಿಕ್ಕೆ ತಯಾರಿಲ್ಲ. ಅವರಿಗೆ ಪ್ರಾಣ ಕೊಡ್ತೇನೆ. ಇಲ್ಲ ಇಲ್ಲ, ನೀನು ಕೊಡು. ಎಂತ ತಮ್ಮ, ನಾವು ಅವನಿಗೆ ಪ್ರಾಣ ಕೊಡ್ಲಿಕ್ಕಿಲ್ವ? ಆದ್ರೂ ಒಂದು ಬಿಂದು ನೀರು ನಮ್ಮ ದೇಹಕ್ಕೆ ಸೋಕದ ದರದಲ್ಲಿ ನಮ್ಮ ಪ್ರಾಣವನ್ನು ಕಾಸಿದುಕೋ. ಎಲ್ಲರೂ ಸಾಯುವ ಕಾಲದಲ್ಲಿ ಬಯಸುವುದು ತಮ್ಮ ಬಾಯಿಗೆ ಒಂದು ತೊಟ್ಟು ನೀರು ಬೇಕು. ನಿಮಗೆ ಸಾಯುವಾಗ ನೀರು ಬೇಡ, ಒಂದು ಬಿಂದು ನೀರು ಸೋಕು. ಹಾಗಾಗಿ ನೀವು ಮರುಳರು ಅಜ್ಞಾನಿಗಳು. ಅಜ್ಞಾನಿಗಳಾದಂತಹ ನಿಮಗೆ ಸುಜ್ಞಾನ ದೃಷ್ಟಿಯನ್ನು ಗ್ರಹಿಸಿ ವಿಶ್ವವಿರಾಟ ಸ್ವರೂಪನ Yeah.
ನಾರಾಯಣ ವೀರ जय जय ನೀರಜತಳನಯನ ನಿನ್ನನ್ನು ನಾರಾಯಣ ಹೀಗೆ ನಾವು ಸ್ತುತಿ ಮಾಡ್ತೇವೆ ಸ್ವಾಮಿ. ಅಜ್ಞರಾದ ನಮ್ಮ ನೆತ್ತಿ ಮೇಲೆ ಕೈ ಇಟ್ಟು ನಮಗೆ ಸುಜ್ಞಾನವನ್ನು ಅನುಗ್ರಹ ಮಾಡಿತು. ನಮ್ಮ ಕರುಗಳಿಗೆ ನಿನ್ನ ವಿಶ್ವವಿರಾಟ್ ಸ್ವರೂಪವನ್ನು ಕಾಣುವ ಸೌಭಾಗ್ಯವನ್ನು ಕರುಣಿಸಿ ನಾವು ಮತ್ತೆ ನೀನು ನಮ್ಮೊಳಗಿರುವಂತಹ ಜನ್ಯ ಜನಕ್ಕೆ ಸಂಬಂಧ ಏನು ಎಲ್ಲವೂ ಈಗ ಮರಣಕ್ಕಾಗಿದೆ. ಓ ತಂದೆಯೇ, ಈ ನಿನ್ನ ಮಕ್ಕಳ ಸರ್ವ ಅಪರಾಧ ಕ್ಷಮಿಸಿ ಉದ್ಧಾರ ಮಾಡು ತಂದೆ. ಪವಿತ್ರ ನಿತ್ಯ ಪವಿತ್ರ ನಿತ್ಯ ಮತ್ತೆ जय जय ಓಂ ಮೃತ್ಯುಂಜಯ ಮಿತ್ರನೇ, ಪರಮ ಪವಿತ್ರನೇ, ನಿತ್ಯ ಸನ್ನುತಿ ಪಾತ್ರನೇ, ದೇವರೇ, ಮಾಡಬಾರ್ದಂತ ಅನ್ಯಾಯವನ್ನು ನಿನ್ನ ಪಾಲಿಗೆ ನಾವು ಎಸಗುತ್ತಲೇ ಬಂದವರು. ನಿನ್ನ ಸನ್ನಿಧಾನಕ್ಕೆ ಅಪಚಾರವನ್ನು ಎಸಗಿದಂತ ಧೂರ್ತರೇ ನಾವಾಗಿದ್ದೇವೆ. ಈ ಕಾಲದಲ್ಲಿ ನೀನೇ ನಮ್ಮ ತಂದೆ ಎಂಬುದು ವೇದ್ಯವಾಯಿತು ದೇವರೇ. ಇನ್ನು ಬದುಕುವ ಆಸೆ ನಮಗಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಪ್ರಾಣೋತ್ಕ್ರಮಣ ಸಂದರ್ಭ ನಮ್ಮನ್ನು ಉದ್ಧರಿಸಿ ಹೊರಬೇಕು ದೇವರೇ. ಕರುಣಿಸಿದ್ದೇನೆ. दैत्यराशि मेरे दशरा जलधिय जलधिय सृष्टिकारी कमल मेरे वो कमल सृष्टिकारी
ನನ್ನಿಂದಲೇ ಜ್ಞಾನ ರೀತಿಯನ್ನು ಹೊಂದೆ ಆ ಮೂಲಕವಾಗಿ ನುಗ್ಗಿಸುತ್ತಾ ಇರುವಂತಹ ನಿಮ್ಮ ಭಕ್ತಿ ಪಾರಂಭಕ್ಕೆ ಮುದವಾಂತಿ ನಿಮ್ಮ ಬಗೆಯ ಬಯಕೆಯಂತೆ ದೇಹಕ್ಕೆ ಬಿಂದು ನೀರು ಸೋಕದ ತೆರದಲ್ಲಿ ನಿಮ್ಮ ಪ್ರಾಣವನ್ನು ಕಸಿಯುವಂತಹ ಬಗೆ ಹೇಗೆ ಬಲ್ಲಿರ? ನನ್ನ ಜಂಘೆಯನ್ನೇ ವಿಶಾಲಗೊಳಿಸುವುದರ ದ್ವಾರ. ಆದರೆ ಕೊನೆಯ ಕ್ಷಣದಲ್ಲಿ ಏನಾದರೂ ಬಯಕೆಗಳು ಇದ್ದರೆ ಹೇಳಿಕೊಡಬಹುದಪ್ಪ. ಅನಾಮಧೇಯ ನಮಗೆ ನಾಮಕರಣ ಆಗ್ಬೇಕು. ಆ ನಮ್ಮ ಹೆಸರು ನಿನ್ನ ಹೆಸರು ಜೊತೆ ಶಾಶ್ವತವಾಗಿ ಉಳಿಯುವಂತೆ ನಮ್ಮನ್ನು ಅನುಗ್ರಹಿಸಿ. ಮೃದುವಾದ ಶರೀರದಿಂದ ಮದಿರೆಯ ಕಾಂತಿಯಿಂದ ಕಂಗೊಳಿಸುತ್ತಾ ಇರುವವ ನೀನೇ ಮಧು. ಕಠಿಣವಾದ ಶರೀರದಿಂದ ಉಪ್ಪುತ್ತಾ ಇರುವವ ನೀನೇ ಕೈಟಭ. ಮಧುವಾದಂತಹ ನಿನ್ನನ್ನು ಕೊಂದು ಮಧುಸೂದನಾನ್ನಿಸುವನಿದ್ದೇನೆ. ಕೈಟಭನಾದಂತಹ ನಿನ್ನನ್ನು ಅಳಿಸಿ ಕೈಟಭಾಂತಕನಾಗುತ್ತೇನೆ. ನಿಮ್ಮೀರೋರಿಂದ ದೊರೆತಂತಹ ಮೇಧಸ್ಸನ್ನು ಜಲಧಿಗೆ ಹಾಸುವುದರ ಮೂಲಕ ನೂತನವಾಗಿ ನಿರ್ಮಾಣಗೊಂಡ ಧರೆಗೆ ಮೇದಿನಿ ಎಂಬ ಶುಭ ನಾಮವೆನಿಸಿ ನಿಮ್ಮ ಹೆಸರು ಆಚಂದ್ರಾರ್ಥವಾಗಿ ಉಳಿಯುವ ಹಾಗೆ ಮಾಡುತ್ತೇನೆ. ಹೀಗೆ ಬನ್ನಿ ಮಕ್ಕಳೇ, ಹೀಗೆ ಮೇದಿನಿ ನಿರ್ಮಾಣ ಮಾಡಿ ಬ್ರಹ್ಮದೇವನಿಗೆ ಸೃಷ್ಟಿ ಕಾರ್ಯಕ್ಕೆ ಅನುಕೂಲ ಮಾಡಿಕೊಟ್ಟು ಸತ್ಯಲೋಕಕ್ಕೆ ಕಳುಹಿಸಿದೆ. ಪಾಲನಾ ಕರ್ತೃತ್ವವನ್ನು ಹೊಂದಿದಂತಹ ನಾನು ಪರಮ ಪಾವನವಾದ ವೈಕುಂಠ ಧಾಮವನ್ನು ಸೇರಿಕೊಳ್ಳುತ್ತೇನೆ.
ಹೂಗಳಿಗೆ ಪರಿಮಳವನ್ನು, ಚಂದ್ರನಿಗೆ ತಂಪನ್ನು, ಸೂರ್ಯನಿಗೆ ಪ್ರಕಾಶತೆಯನ್ನು ಒದಗಿಸುವವನು ತ್ರಿನೇತ್ರಧಾರಿ ತ್ರಿಶೂಲಧಾರಿಯಾದಂತಹ ಪ್ರಭು ಪರಮೇಶ್ವರ ಸ್ವಾಮಿ. ಅವರ ಕೃಪಾ ಕಟಾಕ್ಷದಿಂದ ನಿರ್ಮಿತವಾದಂತಹ ಪುರವೇ ಶೋಣಿತಾಪುರ. ಪ್ರಸ್ತುತ ಕಾಲದಲ್ಲಿ ಬ್ರಹ್ಮನಂತೆ ಪ್ರತಿಸೃಷ್ಟಿಯನ್ನು ಮಾಡಬಲ್ಲಂತಹ ಚಾಕಚಕ್ಯತೆಯನ್ನು ಹೊಂದಿರುವವರು ನನ್ನ ತಂದೆ ಕಶ್ಯಪ ಮಹಾಮುನಿಗಳು. ಅವರ ಜ್ಯೇಷ್ಠ ಪತ್ನಿಯಾದಂತಹ ದಿತಿದೇವಿ ನನ್ನ ತಾಯಿ. ನನಗೆ ಮಾಲಿನಿ ಎನ್ನುವುದಾಗಿ ಹೆಸರಿಟ್ಟಿದ್ದಾರೆ. ವಿದ್ಯಾಸಂಪನ್ನೆಯನ್ನಾಗಿ ಮಾಡಿದ್ದಾರೆ. ಆದ್ರೆ ಏನು ಮಾಡುವುದು ಹೇಳಿ? ಸ್ವರ್ಗಲೋಕವನ್ನು ಆಳ್ಬೇಕಿರುವಂತದ್ದು ನಮ್ಮ ಕನಸಾಗಿದೆ. ಆದ್ರೆ ಅದು ಇವತ್ತು ಕರಟಿ ಕಮರಿ ಹೋಗ್ತಾ ಉಂಟು. ಅದು ಪುನಃ ಚಿಗುರುಡೆಯಬೇಕಾದರೆ ನನ್ನಿಂದ ಏನಾದರೂ ಒಂದು ಸಹಾಯವನ್ನು ಮಾಡಬೇಕೆಂಬುದಾಗಿ ಆಲೋಚನೆಯನ್ನು ಮಾಡಿಕೊಂಡಿದ್ದವಳು. ಅದಕ್ಕೆ ಪೂರಕವು ಎನ್ನುವಂತೆ ನನ್ನ ತಾಯಿ ನನ್ನನ್ನು ಕರೆದ ಒಂದು ವಿಚಾರವನ್ನು ಹೇಳಿದ್ದಾಳೆ. ಘೋರವಾದಂತಹ ಕಾನನವನ್ನು ಸೇರಿಕೊಂಡು ಅದರ ಕುರಿತಾಗಿ ತಪಸ್ಸನ್ನು ಆಚರಿಸಿ ದುರಧೀರನಾದಂತಹ ಮಗನನ್ನ ಪಡೆಯುವುದಕ್ಕೆ ವರವನ್ನ ಪಡೆದುಕೊಂಡು ಬಾಕಂದ ಎನ್ನುವುದಾಗಿ ಹೇಳಿದ್ದಾಳೆ. ಅಮ್ಮನ ಮಾತನ್ನ ಪಾಲಿಸುವಂತಹ ಸಲುವಾಗಿ ಕಾನನದಲ್ಲಿ ಬಂದು ನಿಂತುಕೊಂಡಿದ್ದೇನೆ ನಾನು. ಆದರೆ ಹೀಗೆ ತಪಸ್ಸನ್ನು ಆಚರಿಸುವುದಕ್ಕಾಗವೇ? ಖಂಡಿತವಾಗಿ ಇಲ್ಲ. ನಾನು ಹೇಗಿದ್ದೇನೆ?
ಮೋಗಿದ ದುಳಿಯರು ಮೋಗಿದ ದುಳಿಯರು ಮೋಗಿದ ದುಳಿಯರು
Ah